ಸಾಂಸ್ಕೃತಿಕ ಲೋಕದ ರಾಯಭಾರಿಗಳೇ, ತುಂಬ ಜನ ಮಾತಾಡುವಾಗ ಹೇಳಿದರು, ನಾವು ಇವತ್ತು ಸೇರಿದಂತಹ ಉದ್ದೇಶ ನಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಮೇಲೆ ಅಥವಾ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ, ಸಾಂಸ್ಕೃತಿಕ ಲೋಕದ ಮೇಲೆ ಆಗುವಂತಹ ದಬ್ಬಾಳಿಕೆಯ ವಿಷಯವಾಗಿ ನಾವೆಲ್ಲರೂ ಸೇರಿದ್ದೇವೆ. ನಮಗೆ ಒಂದು ಯೋಚನೆಗೆ ಬರ್ತಾ ಇದೆ, ನಮಗೆ ನೆನಪಿಲ್ಲ, ನಾನು ತುಂಬ ಸಣ್ಣವ, ತುರ್ತು ಪರಿಸ್ಥಿತಿಯ ಬಗ್ಗೆ ತುಂಬ ಜನ ರಾಜಕಾರಣಿಗಳು ಅದನ್ನು ಉಲ್ಲೇಖಿಸ್ತಾರೆ. ಕರಾವಳಿಗೆ ಈಗಾಗಲೇ ತುರ್ತು ಪರಿಸ್ಥಿತಿ ಬಂದಿದೆಯೇನೋ ಎಂಬಂತ ಭಾಸ ನಮಗೆ ಈ ಕೆಲವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಆಗ್ತಾ ಇದೆ. ಯಾಕೆ ಹೀಗೆ? ಅಧಿಕಾರಿಗಳ ಬಗ್ಗೆ ಮಾತಾಡಿದರು, ಅಪ್ರಿಷಿಯೇಷನ್ ಮಾಡಿದರು, ಒಳ್ಳೆಯ ವಿಷಯಕ್ಕೋಸ್ಕರ ತುಂಬ ನಾವು ಅವರನ್ನು ಹೊಗಳಿದ್ದೀವಿ. ಹೌದು, ಅನೇಕ ವಿಚಾರಗಳ ಬಗ್ಗೆ ನಾವು ಅದನ್ನು ಮೆಚ್ಚಲೇಬೇಕು, ಒಪ್ಪಲೇಬೇಕಾದಂತಹ ವಿಚಾರ. ಪೊಲೀಸ್ ಇಲಾಖೆಗೆ ಆ ಮಟ್ಟಿಗೆ ನಾವು ಅಭಿನಂದನೆ ನಾವು ಕೂಡ ಎಲ್ಲರೂ ಸಲ್ಲಿಸಲೇಬೇಕು. ಕರಾವಳಿಯನ್ನು ಒಂದು ನಿಟ್ಟಿಸಿರುವ ಬಿಡುವ ಹಾಗೆ ಈಗ ಒಂದು 3-4 ತಿಂಗಳಿನ ವ್ಯವಸ್ಥೆಯಲ್ಲಿ ನಮಗೆ ಕಾಣ್ತಾ ಇದೆ. ಆದರೆ ಒಬ್ಬ ಸಮರ್ಥ ಅಧಿಕಾರಿಯಾಗಲಿ, ಸಮರ್ಥ ರಾಜಕಾರಣಿಯಾಗಲಿ, ಸಮರ್ಥ ಸರ್ಕಾರದ ವ್ಯವಸ್ಥೆ ಏನು ಅಂತ ಕೇಳಿದರೆ, ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗಬಾರದು, ಯಾವುದೇ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ತೊಂದರೆ ಆಗಬಾರದು, ಧಾರ್ಮಿಕ ನಂಬಿಕೆಗಳನ್ನು ಯಾರು ಆಚರಿಸ್ತಾರೆ ಅವರಿಗೆ ತೊಂದರೆ ಆಗಬಾರದು, ಅದನ್ನು ಸರಿಯಾಗಿ ನಿಭಾಯಿಸುವವರಿಗೆ ಮಾತ್ರ ಸಮರ್ಥ ಅಧಿಕಾರಿ ಅಂತ ಹೇಳ್ತಾರೆ, ಸಮರ್ಥ ಸರ್ಕಾರ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಕಡಿವಾಣ ಹಾಕಿದ್ರೆ ನಾವು ಏನು ಹೇಳಿ? ಈಗ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ಅಲ್ಲಿ ಏನಾದರೂ ಲೋಪದೋಷಗಳಾದರೆ ನಮ್ಮನ್ನು ಸರಿಯಾಗಿ ತಿದ್ದುಪಡಿಸಿ ನಮ್ಮನ್ನು ಸರಿದಾರಿಗೆ ಕರೆದುಕೊಂಡು ಹೋಗುವಲ್ಲಿ ನಾವು ಕೂಡ ಸಹಕಾರ ನೀಡ್ತೇವೆ. ಆದರೆ ಆಗಲೇಬಾರದು ಅಂತ ತಡೆಯುವಂತಹ ವಿಚಾರ. ಹೌದು ಸ್ವಾಮಿ, ಕಾನೂನು ನಮ್ಗೆ ಗೊತ್ತಿದೆ, ಕಾನೂನಿನ ವಿಚಾರ ನಮಗೆ ಸುಪ್ರೀಂ ಕೋರ್ಟ್ನ ಆದೇಶ ಇರುವುದು ನಮಗೆ ಗೊತ್ತೇ ಇದೆ. ಅದು ಈಗಲ್ಲ, 20-25 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಪಾಲನೆ ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಕರಾವಳಿಗೆ ಯಾಕೆ ಅದಕ್ಕೆ ಸ್ವಲ್ಪ ನಮಗೆ ರಿಲೈಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಆಗಬಾರದು ಅಂತ. ಈ ಕಲೆಗಳಿಗೆ, ನಾಟಕ ರಂಗಭೂಮಿ ಆಗಲಿ, ಯಕ್ಷಗಾನ ಆಗಲಿ, ಅಥವಾ ಇನ್ನಿತರ ಯಾವುದೇ ಕಲೆಗಳಿಗಾಗಲಿ, ಇದಕ್ಕೆ ಯಾವುದೇ ಕೋಮು ಭಾವನೆಯ ವಿಚಾರಗಳು ಇಲ್ಲ. ಇದರಲ್ಲಿ ಯಾವುದೇ ಜಾತಿ ಧರ್ಮಗಳ ವಿಚಾರ ಇಲ್ಲ. ಇದರಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ನಾಟಕ ರಂಗಭೂಮಿಯಲ್ಲೂ ಕೇವಲ ಹಿಂದೂಗಳಿಗೆ ಮಾತ್ರ, ಮುಸ್ಲಿಮರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಅಂತೇಳಿ ಇಲ್ಲ, ಎಲ್ಲರೂ ಇದ್ದಾರೆ ಅದರಲ್ಲಿ. ಯಕ್ಷಗಾನದಲ್ಲೂ ಇದ್ದಾರೆ. ಅನೇಕ ಹೆಸರುಗಳನ್ನು ನಾವು ಉಲ್ಲೇಖ ಮಾಡಬಹುದು. ನಾವು ಕಲಾವಿದರಿಗೋಸ್ಕರ ಮಾಡಿದಂತಹ ಫೌಂಡೇಶನ್ನ ಸಹಾಯವನ್ನು ಪಡೆದಂತಹ ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಇಲ್ಲಿಗೆ ಬಂದವರು ಕೂಡ ಇದ್ದಾರೆ. ನಾವು ಅವರನ್ನು ಗುರುತಿಸ್ತೇವೆ, ಗೌರವಿಸ್ತೇವೆ. ನಾವು ಅಷ್ಟು ಸೌಹಾರ್ದವಾಗಿ ನಾವು ಹೋಗ್ತಾ ಇದ್ದೇವೆ. ಹಾಗಾದ್ರೆ ಸೌಹಾರ್ದವನ್ನು ಕೆಡಿಸುವಂತ ವಿಚಾರವನ್ನು ಯಾರು ಮಾಡ್ತಾ ಇದ್ದಾರೆ ಈಗ? ಯಾಕೆ ನಮಗೆ ಈ ಒಂದು ತೊಡಕನ್ನು ಇಲ್ಲಿ ತಂದಿಟ್ಟಿದ್ದಾರೆ? ಯಕ್ಷಗಾನದಿಂದಾಗಿ, ನಾಟಕದಿಂದಾಗಿ ಎಲ್ಲಿ ಯಾವುದಕ್ಕೆ ತೊಂದರೆ ಆಗಿದೆ? ಯಾವ ವಿಚಾರಗಳಿಗೆ ತೊಂದರೆ ಆಗಿದೆ? ಅಲ್ಲಿ ಏನಾದರೂ ಬೇರೆ ಕೋಮು ಸೌಹಾರ್ದಕ್ಕೆ ಜೊತೆಗೆ ಧಕ್ಕೆ ಬರುವಂತಹ ವಿಚಾರಗಳನ್ನು ಯಾರಾದರೂ ಮಾತಾಡಿದಾರ? ಏನಾದರೂ ಮಾಡಿದಾರ? ಇದು ಧಾರ್ಮಿಕತೆಯ ಒಂದು ಭಾಗ. ಮೈಕಿನ ವಿಚಾರದ ಬಗ್ಗೆ ನಾವು ಈಗ ಧ್ವನಿ ಎತ್ತುವಂತ ವಿಚಾರ, ಮೈಕಿಗಿಂತ ಜಾಸ್ತಿ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಂತ ಇಟ್ಕೊಳ್ಳಬಹುದು. ಉದಾಹರಣೆಗೆ ಅಲ್ಲಿಯ ಒಂದು ಮೈಕಿಗಿಂತ ಹೆಚ್ಚಿನ ಸೌಂಡು ತಾಸೆಗಿದೆ. ಕೋಲ ನಡೆಯುವಾಗ ತಾಸೆ ಬಡಿತವಲ್ಲ ನಾವು, ಅದಕ್ಕೆ ಇದೆ. ನಾಳೆ ಅದಕ್ಕೂ ತರ್ತಾರ? ಹಾಗಾದ್ರೆ ಕೋಲವನ್ನು ನಿಲ್ಲಿಸುತ್ತ ನಾವು? ಜಾತ್ರೆಯಲ್ಲಿ ಚೆಂಡೆ ಬಲಿ ಆಗುತ್ತೆ. ಆ ಚೆಂಡೆ ಸೌಂಡಿಗೆ, ಯಕ್ಷಗಾನಕ್ಕಾದ್ರೂ ಚೆಂಡೆಗೆ ನಾವು ಮೈಕ್ ಕೊಡುವಂತಹ ಪದ್ಧತಿ ಇಲ್ಲ. ಯಾಕಂದ್ರೆ ಚೆಂಡೆಯ ವ್ಯಾಲ್ಯೂಮ್ ಹಾಗಿದೆ. ಹಾಗಾದ್ರೆ ಚೆಂಡೆ ಬಡಿಯುವುದು ನಿಲ್ಲಿಸಿ ಮತ್ತೆ ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ. ಚೆಂಡೆ ಇಲ್ಲದ ಯಕ್ಷಗಾನ ಆಗುತ್ತೆ ಅಲ್ಲಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ, ಇಲ್ಲಿ ನಮಗೆ ತೊಂದರೆ ಆಗುತ್ತೆ, ಕಂಪ್ಲೇಂಟ್ ಬರ್ತದೆ, ಯಕ್ಷಗಾನವನ್ನು ನಿಲ್ಲಿಸಿ, ಚೆಂಡೆ ಬಡಿಯುವುದು ಬೇಡ, ತಾಸ ಬಡಿಯುವುದು ಬೇಡ, ಕೋಲವನ್ನು ನಿಲ್ಲಿಸಿ, ಚೆಂಡೆ ಸುತ್ತು ಬೇಡ, ಜಾತ್ರೆಯನ್ನು ನಿಲ್ಲಿಸೋಣ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ. ಹಾಗಾದ್ರೆ ಏನಿದ್ರ ಉದ್ದೇಶ? ನಾವು ಗಮನ ಹರಿಸಲೇಬೇಕಾಗುತ್ತೆ. ನಾವು ಈಗ ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಖಂಡಿತವಾಗಿ ಇದರಲ್ಲಿ ಸೋಲ್ತೇವೆ. ಆದ ಕಾರಣ ಇದು ಎಲ್ಲವನ್ನು ಒಳಗೊಂಡಂತ ಒಂದು ಧಾರ್ಮಿಕತೆಗೆ ಚೌಕಟ್ಟಿಗೆ ಸವಾಲೊಡ್ಡುವಂತಹ ಒಂದು ವಿಚಾರವನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇದೆ ಎಂಬುದಾಗಿ ನಾನು ನಿರ್ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಇದನ್ನು ನಾವು ಯಾವುದೇ ರೀತಿಯ ಪ್ರತಿಭಟನೆ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ, ಜಿಲ್ಲಾಡಳಿತದಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳಿ. ಕೇವಲ ಕಲಾವಿದರು ಮಾತ್ರ ಅಲ್ಲ, ಈ ಕಲೆಯನ್ನು ನಂಬಿದಂತಹ
ಅನೇಕ ಬಂಧುಗಳ ಜೀವನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಜೀವನ ಬೀದಿ ಪಾಲಾಗ್ತಾ ಇದೆ. ಇದನ್ನೇ ನಂಬಿ ಬದುಕಿದಂತಹ ಅನೇಕ ಕಲಾವಿದರುಗಳಿದ್ದಾರೆ, ಕಲಾವಿದರ ಕುಟುಂಬಗಳಿದ್ದಾವೆ, ಸಂತೆ ವ್ಯಾಪಾರಿಗಳ, ಇನ್ನಿತರರ, ಮದ್ಯದವರ, ಇನ್ನಿತರ ಅನೇಕ ಕ್ಯಾಟರಿಂಗ್, ಶಾಮಿಯಾನ, ಸೌಂಡ್ ಸಿಸ್ಟಮ್, ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ಕಾರಣ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕಾಗಿದೆ. ನಾನು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ತಾವೆಲ್ಲರೂ ಜನಪ್ರತಿನಿಧಿಗಳು ತುಂಬಾ ಜನ ಇವತ್ತು ಬಂದಿದ್ದೀರಿ. ರಾಜೇಶ್ ಅಣ್ಣ ಇದ್ದಾರೆ, ಭರತ ಅಣ್ಣ ಇದ್ದಾರೆ, ವೇದವ್ಯಾಸ್ ಇದ್ದಾರೆ, ಉಮಾನಾಥ ಅಣ್ಣ ಇದ್ರು, ಭಾಗೀರಥಿ ಅವರಿದ್ದಾರೆ, ದಕ್ಷಿಣ ಕನ್ನಡದ ಅನೇಕ ಜನಪ್ರತಿನಿಧಿಗಳು ಬಂದಿದ್ದಾರೆ. ಭಾರತದವರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ರಾಜಕೀಯದ ಲೇಪನ ಬೇಡ. ನಾವೆಲ್ಲರೂ ಒಟ್ಟು ಸೇರೋಣ, ಯಾವುದೇ ಜಾತಿ ಧರ್ಮದ ಲೇಪನ ಬೇಡದೆ ನಾವೆಲ್ಲರೂ ಒಟ್ಟು ಸೇರಿ ಇದನ್ನು ವಿರೋಧಿಸಲೇಬೇಕು. ನಮಗೆ ಮೊದಲೇ ಹೇಗೆ ನಡೀತಾ ಇತ್ತ ಹಾಗೆ ಕಾರ್ಯಕ್ರಮಗಳು ನಡೆಯಲೇಬೇಕು. ಅಂತಹ ಕಲಾ ಪ್ರಕಾರಗಳಿಗೆ ಯಾವುದೇ ರೀತಿಯಲ್ಲಿ ತೊಡಕು ನಮಗೆ ಆಗಲೇಬಾರದು. ಈಗ ಶರಣಣ್ಣ ಆಗ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು, ಜನಸಂಖ್ಯೆ ಕಡಿಮೆ, ಆವಾಗ ಕಡಿಮೆ ಇತ್ತು, ಜಾಸ್ತಿ ಆಗಿದೆ, ಹಾಗಾಗಿ ಸೌಂಡ್ ನಮಗೆ ಕೇಳ್ತಾ ಇಲ್ಲ, ಆ ದೃಷ್ಟಿಕೋನ ಇರ್ಬೋದು ಅಂತ ಪೂಜ್ಯ ಅಸ್ತ್ರಣ್ಣರು ಅದನ್ನು ಉಲ್ಲೇಖ ಮಾಡಿದರು. ಒಂದು ಕಾರಣ ಅದು ಹೌದು. ಆದರೆ ಆವಾಗ ಕೂಡ ಕಾರ್ಯಕ್ರಮಗಳಿಗೆ ಜನಸಂಖ್ಯೆ ಕಡಿಮೆ ಇರಲಿಲ್ಲ, ಆದರೆ ವಾಯುಮಾಲಿನ್ಯ ಇಷ್ಟು ಇರಲಿಲ್ಲ. ನಮಗೆ ಶಬ್ದ ಮಾಲಿನ್ಯ ಆಗಲಿ ವಾಯು ಮಾಲಿನ್ಯ ಆಗಲಿ ಇಷ್ಟು ಇರಲಿಲ್ಲ. ನಾವು ಒಂದು ಗಟ್ಟಿ ಬೊಬ್ಬೆ ಹಿಡಿದ್ರೆ ನಮ್ಮ ಕೃಷಿ ಪ್ರದೇಶದಲ್ಲೆಲ್ಲ ನಾವು ನೋಡ್ಬೋದು 2 ಕಿಲೋಮೀಟರ್ 3 ಕಿಲೋಮೀಟರ್ ಕೇಳ್ತಾ ಇದ್ದೀವಿ. ಈಗ ಇಲ್ಲಿ ಮಾತಾಡಿದ್ರೆ ನಾವು ಮೈಕ್ ಆಫ್ ಮಾಡಿದ್ರೆ ಇಲ್ಲಿ ಹಾಲ್ನಲ್ಲಿ ಇದ್ದವರಿಗೆ ಕೇಳಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೇಗೆ ಮೈಕ್ ಆಫ್ ಮಾಡಿ ನಾವು ಕಾರ್ಯಕ್ರಮಗಳನ್ನು ಮಾಡಲಿ? ಹೇಗೆ ಸಾಧ್ಯ? ಬೇರೆ ಬೇರೆ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗ್ತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಿ ನಮಗೆ ಇದಕ್ಕೆ ಸಂಪೂರ್ಣ ಅವಕಾಶವನ್ನು ಮಾಡಿಕೊಡಬೇಕು. ಮಾನ್ಯ DCM ಸಾಹೇಬರು DK ಶಿವಕುಮಾರ್ ಅವರು ಮೊನ್ನೆ ತಾನೇ ಬ್ಯಾಂಗ್ಳೂರಲ್ಲಿ ಒಂದು ಭಾಷಣದಲ್ಲಿ ಹೇಳಿದರು, ನಾವು ಕರಾವಳಿಯ ಸಂಸ್ಕೃತಿಯನ್ನು ಗೌರವಿಸ್ತೇವೆ, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮ ದೇಶಕ್ಕೆ ಮಾದರಿ ಎಂಬುದನ್ನು ಅವರೇ ಉಲ್ಲೇಖ ಮಾಡಿದರು. ಆದರೆ ಸಂಸ್ಕೃತಿ ಮೇಲೆ ಇಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ. ಆದ ಕಾರಣ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಸಂಪೂರ್ಣವಾದ ಅವಕಾಶ ತಾವುಗಳು ಮಾಡಿಕೊಡಬೇಕು. ಯಾವುದೇ ರೀತಿಯಲ್ಲಿ ಇದಕ್ಕೆ ಜಾತಿ ಧರ್ಮ ರಾಜಕೀಯದ ಲೇಪನವನ್ನು ದಯವಿಟ್ಟು ಹಚ್ಚಲಿಕ್ಕೆ ಬರಬೇಡಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಕೇವಲ 4-5 ದಿನದಲ್ಲಿ ನಾವೆಲ್ಲರೂ ಪ್ರಮುಖರು, ಇಷ್ಟು ಮಂದಿ ಸಾವಿರಾರು ಪ್ರಮುಖರು ಇವತ್ತು ಒಟ್ಟು ಸೇರಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಅಡಿಯಲ್ಲಿ. ಅದಕ್ಕಾಗಿ ಒಗ್ಗೂರಿನಿಂದ ನಾವೆಲ್ಲೊಂದು ಜೋರಾದ ಕೈ ಚಪ್ಪಾಳೆ ಮೂಲಕ ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಇದು ಇಷ್ಟು ಮಾತ್ರ ಅಲ್ಲ, ಒಬ್ಬೊಬ್ಬರಿಗೆ ಸಾವಿರ ಜನರನ್ನು ಒಟ್ಟು ಸೇರಿಸುವಂತ ಕೆಪಾಸಿಟಿ ಇದೆ, ಅರ್ಹತೆ ಇದೆ. ಇದು ಮುಂದೆ ಇದೇ ಪುನರಾವರ್ತನೆ ಆದರೆ ಇದು ಇಷ್ಟು ಸಂಖ್ಯೆ ಅಲ್ಲ, ಲಕ್ಷಗಟ್ಟಲೆಯಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಬಂಧುಗಳು ಸೇರಿ ನಾವು ಧರಣಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನಾವು ಶಾಂತಿಯುತವಾಗಿ ವಿನಮ್ರವಾಗಿ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಕಲಾವಿದರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಮಗೆ ಇದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಯಾವುದೇ ನಿಬಂಧನೆ, ಈ ಮೂಲಕ ನಮಗೆ ಸಮಯದ ನಿಬಂಧನೆಗಳನ್ನು ಹಾಕಬೇಡಿ. ನಮ್ಮಿಂದ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಾವು ಧರ್ಮ ಪ್ರಚಾರದಲ್ಲಿ ನಾವು ತೊಡಗಿದವರು, ಕಲಾ ಪ್ರಚಾರದಲ್ಲಿ ನಾವು ತೊಡಗಿದವರು, ನಮಗೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸೇರಿದ ಎಲ್ಲ ಬಂಧುಗಳಿಗೆ ವಂದಿಸಿದ 2 ಮಾತನ್ನು ಜಗನಂದೆ